ಒಂದು ಗ್ರಾಮದ ಅಧಿದೇವತೆ ಆಯ್ನ ಅನಂತ ಪದ್ಮನಾಭ ಸ್ವಾಮಿಗೆ ತಲೆತಕ್ಕ ಒಂದು ವಜ್ರದ ಮನೆಟೆ ವಜ ಇಂಚಿನ ನಾಗಬ್ರಹ್ಮೇರ್ನ ಚಿಂತವು ತೆಂಬ ಒಂದು ಎಡಮೂರ ವೈದ್ಯರ್ಲೆನ ಬಲಾಬಲಿಕೆಯನ್ನು ಮತ್ತೊಂದು ಗದ್ದಿಗೆ ದಪ್ಪೆನು ದುಮ್ಮುದಿಯೊಂದು ಸರ್ವಶಕ್ತಿಯನ್ನು ನೆನವರಿಕೆ ಮತ್ತೊಂದು ವರ್ತೆ ಬಂಜಿರ್ಲಿಗೆ ಮಲ್ಪುರಂಚಿತ್ತಿನ ಪ್ರಾರ್ಥನೆ ಈಶ್ವರ ದೇವರನ ಶಾಪ ಅಪ್ಪೆ ಪಾರ್ವತಿನ ವರಬಲವನ್ನು ಮತ್ತೊಂದು ಭೂಮಂಡಲಗೆ ಜತ್ತಿನ ಕಿತ್ತಿನ ಪೊರ್ತುಡು ಅಮ್ಮು ಬಳ್ಳಾಲ್ತಿನ ಮನಮೆಚ್ಚ ಒಂದು ಜನರಾಯ ಪೇರ್ಕಡೆನ ಕಾಯಿಲೆನ ಗುಣಮಲ್ತದು ಕುಟುಂಬಸ್ಥಳನೇ ಕಲೆತು ಧರ್ಮಸ್ಥಳ ಮಲ್ತಿನ ಕಿತ್ತಿನ ಮಾಮಲ್ಲ ಶಕ್ತಿ ನುಲಿಗಿ ಅನ್ನದಾನನೇ ನಡಪುಡುದು ಅಣ್ಣಪ್ಪ ಕುಮಾರ ಎಂದು ಬಂಡ್ಕೊಂಡರು ಧರ್ಮ ಪರಿಶೋಧನೆಗೆ ಮಾಡೋದು ಧರ್ಮ ವರ್ಪಡು ಸತ್ಯ ವರ್ಪಡು ಬಂದು ಜಾಗ ಜಾಗಕ್ಕೆ ಬಗ್ಗುದು ಜಾಗ ಜಾಗದ ಬಂಜುರ್ಲಿ ಎಂದು ಬಂಡ್ಕೊಂಡ ಕಿತ್ತಿನ ಸತ್ಯ ಅಂಚನೆ ಈ ಸಂಸಾರದ ಆಣತರೆ ಪೊಟ್ಟ ಸೆರೆ ವಾಕಾಲುಡು ಬಸದು ಈ ಸ್ಥಳ ಜಾಗಡು ನೆಲೆ ಅದು ಪೂಜೆ ಪುರಸ್ಕಾರ ಗೆದ್ದೊಂದು ವೈದ್ಯರು ಬಂದು ಮನುಷ್ಯ ಮಾತ್ರ ಎತ್ತು ಬಂದ್ರೆ ಅಸಾಧ್ಯ ಬಂಜುರ್ಲಿ ಭಕ್ತಿದ ಸಂಸಾರ ಶಕ್ತಿದ ದೈವಲೆಗೂ ಸಿರಿಸಿಂಗಾರದ ಸೇವೆ ಕೊರಡು ಗಿಂಡದ ಬೇರ್ ಕೊರಡು ಬಂಡಿದ ಬಲಿನೇ ಮನತುವಡು ನಿಜ ರೂಪುವುದು ಗಂಧಾ ಪ್ರಸಾದ ಬಸುಟ ಎಂಕಲ್ನ ಕುಟುಂಬ ಉದ್ಧಾರ ಅವನು ಬಂದ ಆಸೆ ಮಲ್ತೇರು ಆ ಪ್ರಕಾರ ಸಿರಿಸಿಂಗಾರದ ಸೇವೆ ಕೊರಡು ನಾಡ ಜಪ್ಪುನ ಕಡಿವೈತೆ ಮಿತ್ತವನ ಪರಿವೈತೆ ಅಂದ್ಬಂದು ಕೆರಿಯರೆಗೂ ಬೋಡಾದು ಹೊರವೂರ್ತ ಮತಿ ಮಾಡಲಿಲ್ಲ ಬಿಡೋದು ಜಳಕ ದಂಡನೆ ಕೊರತು ಜಳಕ ಸಿಂಗಾರ ಮತ್ತದು ದೈವದ ಸುತ್ತೈತನೆ ಸುತ್ತದು ವಜ್ರಾಯ್ತನೆ ಬಲ ಹತ್ತುಡು ಏರೆ ಕೊರತು ಸತ್ಯದ ನುಡಿಕೆಂದು ಜಪ್ಪುನ ಕಡಿಲ ಮಿತ್ತವನ ಪರಿಲ ಈ ತೆರ್ಪ ಕೊರಿಯ ಆ ಪ್ರಕಾರ ಸಂಸಾರದ ಹತ್ತ ಕೈಟು ಹೊರಬಂಡಾರದ ಏರ್ಪೋಂಡ ಕೈ ಪೂಜೆ ಬೆರಿ ಬೆರಿ ಪೂಜೆ ತರೆಂಟು ತಾರೆ ಪೂಜೆ ಭತ್ತ ಒಂದು ಈಯೇ ಮದುಮಯ ಒಂದು ರಾಜ್ಯನೇ ಸೇಜ ಮಲ್ಪ ಒಂದು ಸಂಸಾರನೇ ವರದಿಪ್ಪಾಣ ಮಲ್ಪ ಒಂದು ಬಾರೆಪಾಡು ಬಾರಿ ಭಾಗ್ಯಮಾರು ಕಟ್ಟಡು ಬಾಡ್ತಿನ ಗಜಕಂಬದವಲಾಯಿ ಪೊಗ್ಗೊಂಡ ನಿನ್ನ ಭಂಡಾರನು ಕೆರ್ಕೊಂಡ ಆ ಪ್ರಕಾರ ಬಾಡಿ ಗಜಕಂಬಡು ಏರಾಯಿನ ಕೊಂತರುಡು ವೈಪಾಯಿನ ಕೊಟ್ಟಿಟ್ಟು ಕಡಿ ಕುಕ್ಕಿಡು ಬರೈನ ಮಂಡಲುಡು ದೀನ ಸುತ್ತಿಗೆಡು ಉಡಕ್ಕಿನ ತಾರಾಡು ಕಳತ್ತಿನ ಪಂಗೆರಡು ಪಾಡಿನ ಧೂಪಡು ದೀಪಡು ವಿರಿಟ್ಟು ಸಿಂಗಾರಾದು ನೈವೈತ್ಯದ ಉಂತಿನ ಕಿತ್ತಿನ ದೀಶ ಮಕ್ಕಳು ರಾವಡು ಅನೇಕ ತರದ ಹೆಚ್ಚುಕಡಿಮೆ ಏರ್ಪೇರು ವಿಷಾಮೃತ ಇಬ್ಬರೆಯೋ ಬಂಜುರ್ಲಿ ವಿಷಗಳಿಗೆ ಬರ್ಪಿರಾಯ್ತು ನಾನು ಜಬಡು ಬರಿ ದೇವರನ್ನ ಪಾದ ಬರ್ತಲ ಅಮೃತಗಳಿಗೆ ಸಿದ್ಧಿಯೋಗ ಬರ್ತಲ್ಲ ಸ್ವಾಮಿಲೋಕನು ಮುಡ್ಲ ಮುಖಮೂರ್ತಿನಾಳ ಮುಖಮೂರ್ತಿನ ಮುಡ್ಲ ಬರ್ತಿನ ಪೂವರಿತಾಳ ಪೂವರಿನ ಮುಡ್ಲ ಉಂಟ ಮಕ್ಕಳ